ದೇವರ ವಾಕ್ಯದ ಪ್ರಕಾರ ಯವನಸ್ಥರಿಗೆ ಇರಬೇಕಾದ ವಿಶೇಷವಾದ ಗುಣಲಕ್ಷಣಗಳು. ಮೊದಲನೆಯದಾಗಿ, ಕರ್ತನಿಗೆ ಭಯಪಟ್ಟು ನಡೆಯುವವರಾಗಿರಬೇಕು. ಎರಡನೆಯದಾಗಿ, ಕರ್ತನಲ್ಲಿ ನಂಬಿಕೆಯುಳ್ಳವರಾಗಿರಬೇಕು. ಮೂರನೆಯದಾಗಿ, ಯೌವನದಲ್ಲಿ ಸಮೃದ್ಧಿಯಾಗಿ ಬೆಳೆಯುವ ಮಹಾವೃಕ್ಷಗಳ ಹಾಗೆ ಬೆಳೆಯಬೇಕು. ನಾಲ್ಕನೆಯದಾಗಿ, ಯೌವನದಲ್ಲಿ ಭಕ್ತಿಯುಳ್ಳವರಾಗಿರಬೇಕು. ಐದನೆಯದಾಗಿ, ಸುಖವಾದ ಆರೋಗ್ಯವಾದ ಜೀವಿತವ ಜೀವಿಸಬೇಕು. ಆರನೆಯದಾಗಿ, ದೇವರನ್ನು ಸ್ತುತಿಸಿ ಹಾಡು ಹೇಳುವವರಾಗಿರಬೇಕು. ಏಳನೆಯದಾಗಿ, ಯೌವನವನ್ನು ಅಸಡ್ಡೆ ಮಾಡಲು ಅವಕಾಶ ಕೊಡದವರಾಗಿರಬೇಕು. ಎಂಟನೆಯದಾಗಿ, ಕೆಡುಕನನ್ನು ಜಯಿಸುವವರಾಗಿರಬೇಕು. ಒಂಬತ್ತನೆಯದಾಗಿ, ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿರಬೇಕು. ಕೊನೆಯದಾಗಿ, ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿರಬೇಕು. ಕ್ರೈಸ್ತ ಯವನಸ್ಥರೇ, ದೇವರ ವಾಕ್ಯವು ಹೇಳುವ ಈ ವಿಶೇಷವಾದ ಗುಣಲಕ್ಷಣಗಳ ಹೊಂದಿರಲು ಪ್ರಯತ್ನ ಪಡಿ. ಪೋಷಕರೇ, ನಿಮ್ಮ ಮಕ್ಕಳು ಹೀಗೆ ಮಾರ್ಪಡುವಂತೆ ಪ್ರಾರ್ಥಿಸಿರಿ.